ದಲಿತರ 25% ನಿಧಿಯಲ್ಲಿ ಶಿಕ್ಷಣಕ್ಕೆ ಪ್ರಥಮ ಪ್ರಶಸ್ತಿ ಕೊಡಬೇಕಿತ್ತು. ಕಾನೂನುಗಳನ್ನು ಗಾಳಿಗೆ ತೂರಿ ಗುಜ್ಜಾಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆ ನಿಧಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ದಲಿತರ ಶಿಕ್ಷಣದ ಹಕ್ಕನ್ನ ಕಸಿದುಕೊಂಡ ಪಿಡಿಒ ವಿರುದ್ಧ ನಮ್ಮ ಹೋರಾಟ ಎಂದು ಜಿಲ್ಲಾ ಸಂಘಟನಾ ಸಂಚಾಲಕ ಮಂಜುನಾಥ ಗಿಳಿಯಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅವರು ಗುಜ್ಜಾಡಿ ಗ್ರಾಮ ಪಂಚಾಯತ್ ದಲಿತರ ಹಣ ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿ ಗುಜ್ಜಾಡಿ ಶಾಖೆಯ ನೇತೃತ್ವದಲ್ಲಿ ಪಂಚಾಯತ್ ಎದುರು ನಡೆದ ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಇಂದು ಸರ್ಕಾರದ ಹಲವಾರು ಯೋಜನೆಗಳು ಶೋಷಿತ ಸಮುದಾಯದವರಿಗೆ ಸರಿಯಾಗಿ ತಲುಪುತ್ತಿಲ್ಲ. ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ದಲಿತರಿಗೆ ತಲುಪಬೇಕಾದ ಅನುದಾನವನ್ನ ಸರಿಯಾಗಿ ತಲುಪಿಸಿದ್ರೆ ದಲಿತರು ಇಂದು ಬೀದಿಗೆ ಬಂದು ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿರಲಿಲ್ಲ. ಬಹುತೇಕ ಪಂಚಾಯತ್ ಅಭಿವೃದ್ಧಿಯಾಧಿಕಾರಿಗಳು ಜನಪೀಡಕರಾಗಿದ್ದಾರೆ. ಎಲ್ಲ ಪಂಚಾಯತ್ಗಳ ಅನೇಕ ಸಮಸ್ಯೆಗಳಿಗೆ ಇಂದು ಪಿಡಿಒಗಳೇ ನೇರ ಹೊಣೆ ಎಂದು ಆರೋಪಿಸಿದ್ರು. ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇದೆ. ಕುಂದಾಪುರ ತಾಲೂಕು ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಕೂಡ ಇದ್ರ ಬಗ್ಗೆ ಸ್ಪಷ್ಟ ನಾಲೆಜ್ ಇದೆ. ಆದರೂ ಬೇಕಂತ ಹೇಳಿ ರಾಜಕೀಯ ಒತ್ತಡಕ್ಕೆ ಮಣಿದು ಅವರು ಈ ರೀತಿಯ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಇದನ್ನು ನಾವು ಹೀಗೆ ಬಿಟ್ಟರೆ ಎಲ್ಲ ಪಂಚಾಯತ್ಗಳು ಕೂಡ ಇದೇ ರೀತಿಯ ಒಂದು ಕ್ರಮವನ್ನು ಮುಂದೆ ಅನುಸರಿಸುವ ಅಪಾಯ ಇದೆ. ಇದನ್ನು ಪ್ರೆಸಿಡೆಂಟ್ ಆಗಿ ಅವರು ತಗೊಳ್ಳುವ ಅಪಾಯ ಇದೆ. ಹಾಗಾಗಿ ಅದನ್ನು ತಡಿಬೇಕು. ಮತ್ತೆ ಸರ್ಕಾರದ ಸುತ್ತೋಲೆಯಂತೆಯೇ ಪರಿಶಿಷ್ಟ ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರದ ಅನುದಾನ ಹಂಚಿಕೆ ಆಗಬೇಕೆನ್ನುವ ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಗುಜ್ಜಾಡಿ ಗ್ರಾಮ ಪಂಚಾಯತ್ನ ಮುಂದೆ ಹಮ್ಮಿಕೊಂಡಿದ್ದೇವೆ. ಎಲ್ಲಾದರೂ ಈ ನಮ್ಮ ಪ್ರತಿಭಟನೆಗೆ ಹೋಗೊಟ್ಟು ಇನ್ನು ಒಂದು ವಾರದೊಳಗೆ ಪಂಚಾಯತ್ ಪಿಡಿಒವನ್ನು ಅಮಾನತು ಮಾಡದೇ ಇದ್ದರೆ, ಒಂದೇ ವಾರದೊಳಗೆ ಅಮಾನತು ಮಾಡದೇ ಇದ್ದರೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೆರವು ಹಾಕಿ ಉಗ್ರವಾದ ಪ್ರತಿಭಟನೆ ನಾವು ಜಿಲ್ಲಾ ಮಟ್ಟದಲ್ಲಿ ಖಂಡಿತ ಹಮ್ಮಿಕೊಳ್ತೇವೆ. ಪ್ರತಿಭಟನಾ ಸಭೆಗೂ ಮೊದಲು ರಾಮ ಮಂದಿರದಿಂದ ಗುಜ್ಜಾಡಿ ಗ್ರಾಮ ಪಂಚಾಯತ್ ವರೆಗೆ ಮೆರವಣಿಗೆ ನಡೆಸಿ ಧಿಕ್ಕಾರವನ್ನ ಕೂಗಿದ್ರು. ಬಳಿಕ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು. ತಾಲೂಕು ಪಂಚಾಯತ್ ಗ್ರಾಮೀಣೋದ್ಯೋಗ ಸಹಾಯಕ ನಿರ್ದೇಶಕರಾದ ಎಚ್.ವಿ. ಇಬ್ರಾಹಿಂಪುರ್ ಪ್ರತಿಭಟನಾ ನಿರತರ ಮನವಿ ಸ್ವೀಕರಿಸಿದ್ರು. ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ನಾರಾಯಣ್ ಗುಜ್ಜಾಡಿ, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ವಾಸುದೇವ್ ಮುದೂರು, ತಾಲೂಕು ಸಂಚಾಲಕ ರಾಜು ಬೆಟ್ಟಿನಮನೆ, ಮುಖಂಡರಾದ ಅರುಣ್, ಪ್ರಭಾಕರ್, ಗೀತಾ, ಸುರೇಶ್, ನಾಗರತ್ನ ಮೊದಲಾದವರು ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.